ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಸ್ವಾಗತಿಸುತ್ತಾ, ನನ್ನ ಹೆಸರು ಗೋಪಾಲ ಕೆ ನೇರಳಕಟ್ಟೆ. ನನ್ನನ್ನು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷರನ್ನಾಗಿ ಸ್ಥಾಪಕರು ಆಗಿರುವ BK ಶೇಷಪ್ಪ ಬೆದ್ರಕಾಡು ಹಾಗೂ ಜಿಲ್ಲೆಯ ಹಲವು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಆಯ್ಕೆ ಮಾಡಿದ್ದು, ನನ್ನ ಸಮುದಾಯದ ಸೇವೆಗೈಯಲು ಅವಕಾಶ ನೀಡಿರುವ ಸಂಘಟನೆಗೆ ಭೀಮ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಇದನ್ನು ನಾನು ಮಾಧ್ಯಮದ ಮೂಲಕ ವ್ಯಕ್ತಪಡಿಸುತ್ತಿದ್ದು, ಸುಮಾರು 18 ವರ್ಷಗಳನ್ನು ಕಳೆದು 19ನೇ ವರ್ಷದಲ್ಲಿ ನಮ್ಮ ಸಂಘಟನೆಯನ್ನು ಪೂರೈಸುತ್ತಿದ್ದು, ಜಿಲ್ಲೆಯ ಎಲ್ಲ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಜನರು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹೋರಾಟ ಮತ್ತು ಸಮಾಜ ಸೇವೆಯ ಸಂಘಟನೆಯ ಗುರಿಯಾಗಿದ್ದು, ಡಾಕ್ಟರ್ BR ಅಂಬೇಡ್ಕರ್ ರವರ ಇತಿಹಾಸವನ್ನು ನಮ್ಮ ಸಮುದಾಯಕ್ಕೆ ತಿಳಿಸಿರುವ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡುತ್ತಿದ್ದು, ನಮ್ಮ ಸಂಘಟನೆಯಲ್ಲಿ ಹಲವು ಸಮಯಗಳಿಂದ ಹೊರಗಿರುವ ನನ್ನ ಸಮುದಾಯದವರನ್ನು ನಮ್ಮೊಂದಿಗೆ ಕೈಜೋಡಿಸಿ ಜಿಲ್ಲೆಯಲ್ಲಿ ಬಲಿಷ್ಠ ಸಂಘಟನೆಯನ್ನು ಕಟ್ಟಲು ಅವಕಾಶ ನೀಡುವಂತೆ ಮಾಧ್ಯಮದ ಮೂಲಕ ಸಮುದಾಯದ ಬಾಂಧವರಲ್ಲಿ ವಿನಂತಿ ಮಾಡುತ್ತಿದ್ದೇನೆ. ಜಿಲ್ಲಾ ಸಮಿತಿಯಾಗಿದೆ. ಅಲ್ಲ ಸರ್, ಜಿಲ್ಲಾ ಕಮಿಟಿ ಆಗಿದೆ. ಮೊನ್ನೆ 2 ವರ್ಷಕ್ಕೊಮ್ಮೆ ನಮ್ಮ ಜಿಲ್ಲಾ ಕಮಿಟಿ ಬದಲಾವಣೆ ಆಗ್ತದೆ. ಅದರಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹೊಸ ನೇಮಕ ಬೇರೆ ಬೇರೆ. ಈಗ ನಮ್ಮ ಸಮುದಾಯ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಉಂಟು, ಅಂದರೆ ಅವಕಾಶ ಕೊಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರು ಕೂಡ ಒಂದು ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಬೇಕು ಅಂತ ಒಂದು ಉದ್ದೇಶ. ಹೌದೌದು ಹೌದು, ಎಲ್ಲ ಕಮಿಟಿ ಮಾಡಿದ್ದಾರೆ. ಕಮಿಟಿ ಆಗಿದೆ. ಅದು 2 ವರ್ಷಕ್ಕೊಮ್ಮೆ ಬದಲಾವಣೆ ಮಾಡ್ತಾರೆ. ಹೌದು ಹೌದು ಹೌದು. ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರದ್ದು ಕೆಲವೆಲ್ಲ ಯೋಜನೆಗಳಿವೆ. ಬಡವರ ಈ ಹೋರಾಟ ಮುಖಾಂತರ ನಾವು ಅದನ್ನು ಮಾಡಬೇಕಂತಿದ್ದೇವೆ. ಬಡವರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳು ಯಾವುದೆಲ್ಲ ಇದೆ ಅದನ್ನೆಲ್ಲ ಒದಗಿಸುವಲ್ಲಿ ನಾವು ಸಹಕಾರ ನೀಡಬೇಕಾಗಿದೆ. ಅಂದರೆ ಪರಿಶಿಷ್ಟ ಜಾತಿ ಪಂಗಡದವರ ಮೂಲಭೂತ ಸೌಕರ್ಯ ಏನುಂಟು, ಈಗ ಅದನ್ನು ದೊರಕಿಸಿಕೊಡುವಂಥ ಕೆಲಸ, ಅಂದರೆ ನ್ಯಾಯಯುತವಾಗಿ ಅವರಿಗೆ ಆ ಸೌಲಭ್ಯ ದೊರಕಿಸುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ನಿರಂತರವಾಗಿ ಈಗ 18 ವರ್ಷ ಕಳೆದು ಇನ್ನು 19ನೇ ವರ್ಷಕ್ಕೆ ಪದಾರ್ಪಣೆ ಗೈತಿದೆ. ಅಂದರೆ ನಿರಂತರವಾಗಿ ನಾವು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೇವೆ, ಹೋರಾಟ ಮತ್ತು ಸಮಾಜ ಸೇವೆ. ಹಾಗೆ ಮತ್ತು ನಮಗೆ ಅಂದರೆ ನಮ್ಮ ಇದರಲ್ಲಿ ಪ್ರತಿಯೊಬ್ಬರಿಗೂ ಸ್ಥಾನಮಾನ ಕೊಟ್ಟಿದ್ದಾರೆ ನಮ್ಮ ಸ್ಥಾಪಕಾಧ್ಯಕ್ಷರು. ಯಾಕೆಂದರೆ ನಮ್ಮ ಈಗ ಪರಿಶಿಷ್ಟ ಜಾತಿ ಪಂಗಡದಲ್ಲಿ ಹಲವು ಜಾತಿಗಳಿದೆ. ಪ್ರತಿಯೊಬ್ಬರಿಗೂ ಕೂಡ ಈ ಸ್ಥಾನಮಾನ ಕೊಟ್ಟಿದ್ದಾರೆ. ಅದು ಅಧ್ಯಕ್ಷ ಆಗಿರ್ಬೋದು, ಅಥವಾ ಜಿಲ್ಲೋಪಾಧ್ಯಕ್ಷರಾಗಿರ್ಬೋದು, ಅಥವಾ ಸಂಘಟನಾ ಕಾರ್ಯದರ್ಶಿ ಆಗಿರ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ. ಅಂದರೆ ಒಬ್ಬರ ಈಗ ಭಾಗಿ ಸಂಘಟನೆಗೆಲ್ಲ ಅಂದರೆ ಅಧ್ಯಕ್ಷ ಆದರೆ ಅವ ಕಂಟಿನ್ಯೂ ಅವನೇ ಅಧ್ಯಕ್ಷ, ಹಾಗೆಲ್ಲ ಇಲ್ಲಿ ಅಂದರೆ ಬದಲಾವಣೆ ಆಗ್ತಾ ಇರ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನಿಮ್ಮ ಸೇವೆಗಾಗಿ ಇದೀಗ ಮತ್ತಷ್ಟು ವಿಶಾಲವಾಗಿ ತೆರೆದುಕೊಂಡಿದೆ ಡೇನಿಯಲ್ ಎಂಟರ್ಪ್ರೈಸಸ್. ಒಂದೇ ಸೂರಿನಡಿ ಜನರಲ್ ಸ್ಟೋರ್ ಹಾಗೂ ಫರ್ನಿಚರ್ ಶೋರೂಮ್. ಸ್ವಂತ ತಯಾರಿಕೆಯಲ್ಲೇ ಸಿದ್ಧವಾಗುತ್ತಿದೆ ದೇವರ ಸ್ಟ್ಯಾಂಡ್, ಸೋಫಾ ಸೆಟ್, ವಾರ್ಡ್ರೋಬ್, ಕಾಟ್ ಸೆಟ್, ದಿವಾನಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಇನ್ನೂ ಹಲವು. ಡೇನಿಯಲ್ ಇಂಡಸ್ಟ್ರಿಯಲ್ಲಿ ಸಾಗುವಾನಿ ಹಾಗೂ ಹಲಸಿನ ಮರದಿಂದ ತಯಾರಿಸಿದ ಗಟ್ಟಿಮುಟ್ಟಾದ ಫರ್ನಿಚರ್ ಐಟಂಗಳು. 40 ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಡೇನಿಯಲ್ ಇಂಡಸ್ಟ್ರೀಸ್ 25 ವರ್ಷಗಳಿಂದ ಗುಣಮಟ್ಟದ ಗ್ರಾಹಕ ಸ್ನೇಹಿ ಸೇವೆ ನೀಡುತ್ತಿರುವ ಡೇನಿಯಲ್ ಫರ್ನಿಚರ್ ಶೋರೂಮ್. ಡೇನಿಯಲ್ ಎಂಟರ್ಪ್ರೈಸಸ್ ಫರ್ನಿಚರ್ ಶೋರೂಮ್ ಹಾಗೂ ಜನರಲ್ ಸ್ಟೋರ್, ಪುತ್ತೂರು, ಮುಕ್ರಪಾಡಿ. ಸಂಪರ್ಕಿಸಿ 94817 57193.